ತಪ್ಪಿಕೊಳ್ತಾರೆ ನಿಮಗೆ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ. ನೀವು ಅದನ್ನು ಕರೆಕ್ಟಾಗಿ ಡೀಟೇಲ್ ಎಲ್ಲವನ್ನು ಮಾಡಿಸಿ ಅವಳು ಇನ್ನೊಬ್ಳು ಬರ್ತಾರೆ, ಯಾರು ನಮ್ಮ ಮೇಘ ಬರ್ತಾರೆ. ನೀವು 3 ಜನ ಕೂತ್ಕೊಂಡು ನನಗೆ ಎಲ್ಲಿದೆ ಅಂತೇಳಿ ಡೀಟೇಲ್ ಮಾಡಿ ನನಗೆ 10ನೇ ತಾರೀಕಿನೊಳಗೆ ಕೊಡಬೇಕು. ಎಲ್ಲರಿಗೂ ತಾಲೂಕಿನ ಎಲ್ಲ ಯಾರ್ದು ಇಂಡಿವಿಜುವಲ್ ಇದೆ ಅವ್ರದ್ದು ಪೂರ್ತಿ ಅಡ್ರೆಸ್. ಅದರಲ್ಲಿ ಇನ್ನು ಇದು ಬರಿಬೇಡಿ, ಏನು ಕಲ್ಮಂಜ ರಾಘವ ಗಾಣಿಗೆ ಅಂದುಂಟು, ಕಲ್ಮಂಜ ರಾಘವ ಗಾಣಿಗೆ ಅವ್ರದ್ದು ಪೂರ್ತಿ ಅಡ್ರೆಸ್ ವಿದ್ ನನಗೆ ಟೈಪ್ ಮಾಡಿ ಕೊಡಬೇಕು. ನೋಡಿ ಎಲ್ರಿಗೂ ಗೊತ್ತಾಗಿದೆ ಅವ್ರದ್ದು ಫೈಲ್ ಎಲ್ಲಿ ಉಂಟು ಅಂತೇಳಿ. ಪಾಪ ಅವ್ರು ಹುಡುಕಿಕೊಂಡು ಇಲ್ಲಿ ಬರೋದು ಬೇಡ. ನೀನು ಮತ್ತೆ ಅವಳ ಹತ್ರ ಯಾಕೆ ಕಳಿಸು? ಯಾಕೆ ಅವಳ ಹತ್ರ ಕಳಿಸು? ಈಗ ಅವಳು ಇರುವುದು ಅಲ್ಲಿ ಅಲ್ವಾ, ಕಂಪ್ಯೂಟರ್ ಸೆಕ್ಷನ್ ಅಲ್ಲ ಇರೋದು. ಹೌದು, ಅವಳಿಗೆ ಯಾವುದು ಚಾರ್ಜ್? ಅಸಿಸ್ಟೆಂಟ್ ಬರೀಲಿಕ್ಕೆ ಚಾರ್ಜಾ ಅಥವಾ ಇದಕ್ಕೆ ಚಾರ್ಜ್, ಕೇಸ್ ವರ್ಕರ್ ಚಾರ್ಜಾ ಅಥವಾ ಎರಡು? ಅರೆ ಇಲ್ಲಿ ಸರ್ ಕೊಡಿ, ಹಿಂದೆ ಕೊಡಿ. ಈಗ ನೋಡಿ ಇಲ್ಲಿ ಇದು ನಾನು ನಿನಗೆ 3 ತಿಂಗಳ ಹಿಂದೆ ಸಿಕ್ಕಿದ್ದು ನಿನಗೆ. ಇದಕ್ಕಿಂತ ಹಿಂದಿದ್ದಿಲ್ಲ ಉಂಟು 8ನೇ ತಿಂಗಳದ್ದು, ಇದು ಎಷ್ಟನೇ ತಿಂಗಳದ್ದು? 7ನೇ ತಿಂಗಳು. ನಿಜ ಹೇಳಿ, ಇದು 7ನೇ ತಿಂಗಳದ್ದು ಉಂಟು ಇಲ್ಲಿ. ಈ ಕೊಕ್ಕರಡಿಯ ಭಾಸ್ಕರ್ ಅಂದು ಅವ್ರಿಗೆ ಕೇಳಿದ್ದಾರೆ, ನೀವು ಇಷ್ಟುವರೆಗಿದೆ ಇದರದ್ದೇನು ಫಾಲೋಅಪ್ ಅಂತ? ಅಣ್ಣ ಸ್ವಾಮಿ ನಾನು ಮಾತಾಡ್ತಿದ್ದೇನೆ, ಹೇಳಿದ್ದಕ್ಕೆ ಆನ್ಸರ್ ಹೇಳು. ಕೊಕ್ಕರಡಿಯ ಭಾಸ್ಕರ ತಗೊಂಡಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ ನನಗೆ 11/7 ಕೊಟ್ಟಿದ್ದಾರೆ. ಅವ್ರದ್ದೆಂತ ಸಂಗತಿ ಅಂತ? ಹಾಂ, ಯಾವುದು ಆಗಲಿ ಅವ್ರ ರೆಕಾರ್ಡ್ ಕೇಳಿದಲ್ವಾ? ಮತ್ತೆ ಎಲ್ಲಿ ಉಂಟು ಅದು ರೆಕಾರ್ಡು? ಯಾರ ಅದೀಗ ಪಾಪ ಅವರು ಬಂದೀಗ ಕುಣಿತಾ ಹೋಗುದಾ? ಬರೋದು ಹೋಗುದು ಅಷ್ಟೇ. ಇದಕ್ಕೆಂತ ಸಮಸ್ಯೆ ಅಂತ? ಈಗ ಇದನ್ನು ಪರಿಹಾರ ಹೇಗೆ ಮಾಡುದು ಹೇಳಿ? ಹೇಗಮ್ಮ ಮಾಡುದು ಹೇಳಿ? ಮಾತೇನಲ್ಲವೇ ಸಮಸ್ಯೆ, ಹೇಗೆ ಮಾಡುದು ಹೇಳಿ? ನಾನು ನಿಮಗೆ ನೀವು ನಿಮ್ಮದು ತಪ್ಪು ನಮ್ಮದು ಸರಿ ಅವ್ರದ್ದು ಸರಿ ಅಂತ ಹೇಳೋದಿಲ್ಲ. ಇದನ್ನೀಗ 7ನೇ ತಾರೀಕು ಕೊಟ್ಟವರು ಭಾಸ್ಕರಣ್ಣ, 11/7 ಕೊಟ್ಟದ್ದು ಮುಂಡುಗನ. 11/7 ಕೊಟ್ಟವ್ರದ್ದು ತಿಂಗಳೆಷ್ಟಾಯ್ತು? ಅಲ್ಲ ಇದು ನನಗೆ 1 ನಿಮಿಷ ಅದೆಲ್ಲ ಇದು ಮಾರಿ, ಅದು ಒಂದೊಂದು ನೀನು ಹುಡುಕುದು ಬೇಡ. 6 ತಿಂಗಳು 7 ತಿಂಗಳಾಯ್ತು. ಅವನು ಎಂತ ಸಮಸ್ಯೆ ಅಂತ? ಅದು ಎಲ್ಲಿ ಉಂಟು ಫೈಲು? ಏನು ಕತೆ ರವಿ ಅವರು ಹೇಳಿ? ನೀವು ಒಂದು ಕೆಲಸ ಮಾಡಿ, ಯಾರು ಡೆಪ್ಯೂಟಿ ತಹಸೀಲ್ದಾರ್ ಇದ್ದಾರೆ ನಡುಗಟ್ಟಿ ಕಡೆ? ಹಾಂ ನಮಸ್ತೆ, ನಡುಗಟ್ಟಿಯವರು ಇದ್ದಾರೆ ಸರ್, ಅಲ್ಲಿ ಆಫೀಸಲ್ಲಿ ಒಂದು ಕರೆ ಇಮಿಡಿಯೇಟ್ ಸರಿ ಮಾಡೋದಿದ್ರೆ ಆಗ್ಲಿಕ್ಕಿಲ್ಲ ಇದು. ಮತ್ತೆ ಇದು